ಸುಳ್ಳಮಲೆ ಗುಹಾತೀರ್ಥ ಉಳಿಸಿ ಪ್ರತಿಭಟನೆಯಲ್ಲಿ ಕಾರಿಂಜ ಕ್ಷೇತ್ರ ಸಂರಕ್ಷಣಾ ಹೋರಾಟ ಅಪಹಾಸ್ಯ ಮಾಡಿದ್ದು ಇದು ನಮಗೆ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ. ಹಾಗಾಗಿ ಶಿವನೇ ಅವರಿಗೆ ಶಿಕ್ಷೆ ನೀಡಲಿ ಎಂದು ಕಾರಿಂಜದಲ್ಲಿ ಹೋರಾಟ ಸಮಿತಿ ಪ್ರಮುಖರು ದೇವರಿಗೆ ಪ್ರಾರ್ಥನೆ ಮಾಡಿದ ವಿಡಿಯೋ ಇದೀಗ ವೈರಲ್ ಆಗಿದೆ. ಇತ್ತೀಚೆಗೆ ಸುಳ್ಳಮಲೆ ಗುಹಾತೀರ್ಥ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅನಂತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಪ್ಪು ಕಲ್ಲಿನ ಕೋರೆ ವಿರುದ್ಧ ಪ್ರತಿಭಟನೆ ನಡೆಸಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಕಾರಿಂಜ ದೇವಸ್ಥಾನ ಉಳಿಸಿ ಹೋರಾಟ ಸಮಿತಿಗೆ ಅಪಹಾಸ್ಯ ಮಾಡಲಾಗಿದ್ದು ಇದು ಮನಸ್ಸಿಗೆ ತುಂಬಾ ನೋವಾಗಿದೆ. ಇದಕ್ಕಾಗಿ ಶಿವನೇ ನೀನೇ ಶಿಕ್ಷೆ ನೀಡು ಎಂದು ಹಿಂದೂ ಜಾಗರಣ ವೇದಿಕೆ ಮತ್ತು ಕಾರಿಂಜ ಕ್ಷೇತ್ರ ಸಂರಕ್ಷಣಾ ಸಮಿತಿ ಬಂಟ್ವಾಳ ಇದರ ವತಿಯಿಂದ ಕಾರಿಂಜ ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಪ್ರಾರ್ಥನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮದ ಎಲ್ಲ ಕಾರ್ಯಕರ್ತರು ಮತ್ತು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಮ್ಮಲ್ಲಿ ಬಂದೊಂದು ಸಣ್ಣ ಶಂಕಾವಿರುವುದಿಲ್ಲ. ಈ ರೀತಿಯಾಗಿ ನಮ್ಮ ಹೋರಾಟದ ಬಗ್ಗೆ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಅದೇ ರೀತಿಯಲ್ಲಿ ಉತ್ತರ ಕೊಡ್ಬೋದಿತ್ತು, ಆದರೆ ಬೇಡ. ಅದು ಶಿವನ ಕೃಪೆಯಿಂದಲೇ ನಾವೆಲ್ಲ ಕಾರ್ಯಗಳನ್ನು ಮಾಡಿರುವಂಥದ್ದು. ಹಾಗೆ ಶಿವನೇ ಅದಕ್ಕೆ ಉತ್ತರ ಕೊಡಬೇಕು ಅವರಿಗೆ. ಮತ್ತು ದಕ್ಷಿಣೆ ಅಂತ ಹೇಳೋದಕ್ಕೆ ಭಾರಿ ಪವಿತ್ರವಾದ ಅರ್ಥ ಇದೆ. ಅದು ಶ್ರದ್ಧೆಯಿಂದ ಸಮರ್ಪಣೆ ಮಾಡೋದಕ್ಕೆ ದಕ್ಷಿಣೆ ಅಂತ ನಾವು ಭಾವಿಸಿರುವಂಥದ್ದು. ಲಂಚಕ್ಕೆ ದಕ್ಷಿಣೆ ಅಂತ ಯಾರು ಎಲ್ಲಿಯೂ ಹೇಳುವುದಿಲ್ಲ. ಈ ರೀತಿ ಒಂದು ರೀತಿಯಲ್ಲಿ ದಕ್ಷಿಣೆಗೆ ಅಪಚಾರ ಮಾಡಿರುವಂಥದ್ದು. ಇನ್ನೊಂದು, ನಾವು ನಿಷ್ಕಲ್ಮಶ ಮನಸ್ಸಿನಿಂದ ಭಗವಂತನ ಸೇವೆ ಅನ್ನುವಂಥ ದೃಷ್ಟಿಯಿಂದ ಏನು ಮಾಡಿದೆವೋ ಅದನ್ನು ನಮ್ಮ ಹೋರಾಟ ಒಂದು ರಾಜಕೀಯ ಪ್ರೇರಿತವಾಗಿರುವಂಥದ್ದು. ಈ ರೀತಿಯಾಗಿ ನಮ್ಮನ್ನು ಅಪಹಾಸ್ಯ ಮಾಡುವಂಥದ್ದು ತುಂಬ ನೋವು ತಂದಿದೆ. ಅದಕ್ಕಾಗಿ ಆ ನೋವು ಶಿವನೇ ನಮಗೆ ಕೊಡಿಸಿದ್ದು ಗೊತ್ತಿಲ್ಲ ನಮಗೆ. ಅದು ಶಿವನೇ ಅವರಿಗೆ ಸರಿಯಾದ